ಕೊಡವಿಗೊಡೆಯ ಕೃಷ್ಣನ ನಾಡು ಉಡುಪಿಯಲ್ಲಿ ಕೃಷ್ಣಾಷ್ಟಮಿಯ ಲೀಲೋತ್ಸವದ ಅದ್ಭುತ ಕ್ಷಣಗಳನ್ನು ನೋಡೋಣ. ನಿನ್ನೆ ತಾನೇ ಅತ್ಯಂತ ವಿಜೃಂಭಣೆಯಿಂದ ಶ್ರೀಕೃಷ್ಣನ ವಿಟ್ಲಬಿಂಡಿ ಕಾರ್ಯಕ್ರಮ ನಡೆಯಿತು. ಉಡುಪಿಯ ರಥಬೀದಿಗಳಲ್ಲಿ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರ್ಬಂಧಿಸಿತ್ತು. ಎಲ್ಲರೂ 4 ಕಡೆ ಗೇಟ್ಗಳಲ್ಲೇ ನಿಂತ್ಕೊಂಡು ಸಾರ್ವಜನಿಕರು ವೀಕ್ಷಿಸಿದ್ರು. ಇನ್ನು ಪಾಸ್ ಇದ್ದವರಿಗೆ ಒಳಗೆ ಪ್ರವೇಶ ನೀಡಲಾಗಿತ್ತು. ಅಷ್ಟಮಿ ಸಂದರ್ಭದಲ್ಲಿ ನಡೆಸುವಂತಹ ಸಾಂಪ್ರದಾಯಿಕ ಆಚರಣೆಗಳನ್ನು ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಅದಮಾರು ಮಠದ ಶ್ರೀ 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 ಈಶಪ್ರಿಯ ತೀರ್ಥ ಸ್ವಾಮೀಜಿಯವರು ಹಾಗೂ ಅಷ್ಟಮಠಗಳ ಇತರ ಸ್ವಾಮೀಜಿಗಳು ಸೇರಿಕೊಂಡು ಈ ಒಂದು ಮಹಾಪರ್ವವನ್ನು ನಡೆಸಿಕೊಟ್ಟರು. ಚಿನ್ನದ ರಥ ಹಾಗೆ ನವರತ್ನ ರಥ, ಇದರಲ್ಲಿ ಕೃಷ್ಣನ ಮೂರ್ತಿಯನ್ನು ಕುಳ್ಳಿರಿಸಿ ಉತ್ಸವವನ್ನು ನಡೆಸಲಾಯಿತು. ಕೇವಲ ಒಂದು ಮಕ್ಕಳ ತಂಡ ಮಾತ್ರ ಹುಲಿವೇಷವನ್ನು ಹಾಕಿ ರಂಜಿಸಿತು. ಇನ್ನುಳಿದಂತೆ ಯಾವುದೇ ವೇಷಗಳು ರಥಬೀದಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಕಾರಣ ಜಿಲ್ಲಾಡಳಿತ ವೇಷ ಹಾಕೋದಕ್ಕೆ ನಿರ್ಬಂಧವನ್ನು ಹೇರಿತು. ಪ್ರತಿ ವರ್ಷ ಅಷ್ಟಮಿ ಅಂತಂದರೆ ಕೃಷ್ಣ ಮಠದ ರಥಬೀದಿಗಳಲ್ಲಿ ವೇಷಗಳದ್ದೇ ಕಾರುಬಾರು, ಹುಲಿಯ ತಾಸೆ ಡೋಲಿನ ಶಬ್ದಗಳದ್ದೇ ಕಲರವ. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕವಾಗಿ ಮಾತ್ರ ಅಷ್ಟಮಿಯನ್ನು ಆಚರಣೆ ಮಾಡಲಾಗಿತ್ತು. ಕೃಷ್ಣ ಮಠದ ಈ ಒಂದು ಸುಂದರ ಕ್ಷಣಗಳನ್ನು ಸೆರೆ ಹಿಡಿದಿದ್ದಾರೆ ಖ್ಯಾತ ಛಾಯಾಗ್ರಾಹಕ ಸಂದೇಶ್.